ಅಳಗೋಲು ಕೃಷ್ಣನ ಉಡುಪಿಗೆ ದೇಶದ ನಾನಾ ಭಾಗಗಳಿಂದ ಕೃಷ್ಣ ಭಕ್ತರು ಬಂದಿದ್ರು. ಇಲ್ಲಿ ಹರಿಯುವ ಸ್ವರ್ಣ ನದಿಯಲ್ಲಿ ಮೀಯಲೆಂದೇ 100 ಕಿಲೋಮೀಟರ್ ಸಾಗಿ ಬಂದಿದ್ರು. ಉಡುಪಿಯ ಜೀವ ನದಿಯಲ್ಲಿ ಏನಂತ ವಿಶೇಷ ಇತ್ತು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಕೃಷ್ಣ ಪಕ್ಷ ಚತುರ್ದಶಿ ಮಂಗಳವಾರ ಈ 3 ವಿಶೇಷಗಳು ಕೂಡಿ ಬಂದ ದಿನ ಕೃಷ್ಣಾಂಗರಕ ಚತುರ್ದಶಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಈ ದಿನ ಉಡುಪಿಯ ಸ್ವರ್ಣ ನದಿಯಲ್ಲಿ ಮಿಂದರೆ ಎಲ್ಲ ಪಾಪಗಳು ಕಳೆಯುತ್ತೆ ಅನ್ನೋದು ಪುರಾಣಗಳು ಹೇಳುವ ನಂಬಿಕೆ. ಅದರಲ್ಲೂ ದಕ್ಷಿಣ ಭಾರತದ ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದ ಭಕ್ತರು ಈ ದಿನ ಪುಣ್ಯ ಸ್ನಾನ ಕೈಗೊಳ್ಳಲೆಂದೇ ಮಣಿಪಾಲದ ಸಮೀಪದ ಸ್ವರ್ಣ ನದಿಗೆ ಬರ್ತಾರೆ. ಈ ಬಾರಿಯೂ ರಾಯಚೂರು, ಬಳ್ಳಾರಿ, ಹುಬ್ಳಿ, ಧಾರವಾಡದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಭಕ್ತರು ಇಲ್ಲಿನ ಸಿದ್ಧಿವಿನಾಯಕ ಸನ್ನಿಧಿಗೆ ಭೇಟಿ ನೀಡಿ ಪುಣ್ಯ ಸ್ನಾನ ಕೈಗೊಂಡ್ರು. ಸ್ವರ್ಣೆಯಲ್ಲಿ ಗಂಗೆ ಇಂದು ಸನ್ನಿಹಿತಳಾಗಿರುತ್ತಾಳೆ ಅನ್ನೋ ಕಾರಣಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ. ನಾಲ್ಕು ಶತಮಾನಗಳ ಹಿಂದೆ ಬದುಕಿದ್ದ ಉಡುಪಿಯ ಗುರುವಾದಿರಾಜ ಸಾರ್ವಭೌಮರು ತಮ್ಮ ತೀರ್ಥ ಪುರಾಣದಲ್ಲಿ ಈ ದಿನದ ವಿಶೇಷತೆಯ ಬಗ್ಗೆ ಉಲ್ಲೇಖಿಸಿದ್ದಾರೆ. ಹಾಗಾಗಿ ವಾದಿರಾಜ ಗುರುಗಳ ಭಕ್ತರು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾರೆ. ಈ ದಿನದ ಪುಣ್ಯಸ್ಥಾನಕ್ಕೆ ಉತ್ತರಾದಿ ಮಠಾಧೀಶರು ಬೆಂಗಳೂರಿನಿಂದ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಉಡುಪಿಯ ಪೇಜಾವರ ಮಠದ ಕಿರಿಯ ಯತಿಗಳಾದ ವಿಶ್ವಪ್ರಸನ್ನ ತೀರ್ಥರು ಭಕ್ತರೊಂದಿಗೆ ಈ ಪುಣ್ಯ ಸ್ಥಾನದಲ್ಲಿ ಭಾಗವಹಿಸಿದ್ರು. ಸಿದ್ಧಿವಿನಾಯಕ ದೇವರಿಗೆ ಪೂಜೆ ಸಲ್ಲಿಸಿದ್ರು. ಸ್ವರ್ಣೆಯಲ್ಲಿ ಮುಳುಗಿದ್ದಾಗ ಚಟಪಟ ಎಂದು ಸದ್ದು ಕೇಳಿ ಬರುತ್ತದೆ. ಇದು ನಮ್ಮ ಪಾಪಗಳು ದೂರವಾದ ಸಂಕೇತ ಅನ್ನೋದು ಭಕ್ತರ ಅಭಿಮತ. ನದಿ ಸ್ನಾನದ ನದಿಯ ಒಂದು ವಿಶೇಷ ಪ್ರಾಯಶಃ ಇದೇ ಕ್ಷೇತ್ರದಲ್ಲಿ ಸ್ನಾನ ಮಾಡುವಾಗ ಹೊರಗಿನ ಶಬ್ದಗಳಿಗೆ ನಾವು ಕಿವಿ ಮುಚ್ಚಿ ನೀರಿನ ಒಳಗಿನ ಸದ್ದಿಗೆ ನಾವು ಕಿವಿ ಆನಿಸಿದೆವು ಅಂತಂದರೆ ಟನ್ 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 ಅನ್ನತಕ್ಕಂತಹ ಸದ್ದು ಕೇಳಿ ಬರತ್ತೆ. ಅದು ಪ್ರಕೃತಿಯ ಒಂದು ವಿಸ್ಮಯ. ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರು ಅದನ್ನು ಹೀಗೆ ನಮಗೆ ಉತ್ಪ್ರೇಕ್ಷಿಸಿದ್ದಾರೆ. ತೀರ್ಥ ಸ್ನಾನವನ್ನು ನಾವು ಮಾಡ್ತೇವೆ, ನಮ್ಮ ಪಾಪ ಪರಿಹಾರ ಆಗಲಿ, ಪಾಪ ಸುಟ್ಟು ಹೋಗಲಿ ಅಂತ ಹೇಳಿಕೊಂಡು. ಈ ನದಿಯ ವಿಶೇಷತೆ ಸ್ನಾನ ಮಾಡ್ತಾ ಇರುವಾಗ ಸುಟ್ಟು ಹೋಗ್ತಾ ಇರತಕ್ಕಂತಹ ಪಾಪದ ಸದ್ದು ಏನಿದೆ ಅದನ್ನೇ ಕೇಳಿಸ್ತಾ ಇದ್ದಾಳೆ ಎಂಬುದಾಗಿ ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರು ವರ್ಣಿಸಿದ್ದಾರೆ. ಅಂತಹ ತೀರ್ಥ ಸ್ನಾನದ ಮಹತ್ವವನ್ನು ಅರಿತ ಅನೇಕ ಶ್ರದ್ಧಾಳುಗಳು ಇತ್ತೀಚಿನ ದಿವಸಗಳಲ್ಲಿ ವಿಶೇಷವಾಗಿ ಬಂದು ಇಲ್ಲಿ ಸ್ನಾನಾದಿಗಳನ್ನು ಮಾಡ್ತಾ ಇದ್ದಾರೆ. ಅಂತಹ ಸ್ನಾನ ಇವತ್ತು ನಡೆದಿದೆ. ತೀರ್ಥ ಸ್ನಾನದಿಂದ ಎಲ್ಲರೂ ಕೂಡ ಉಳಿತಾಗಲಿ. ಹಚ್ಚ ಹಸುರಿನ ಪ್ರಕೃತಿ ಹಿತವಾದ ವಾತಾವರಣ, ತುಂಬಿ ಹರಿಯುವ ಸ್ವರ್ಣೆ, ಈ ಎಲ್ಲಾ ಕಾರಣಕ್ಕೆ ಸೂರ್ಯೋದಯಕ್ಕೂ ಮುನ್ನ ನಡೆಯುವ ಈ ಪುಣ್ಯ ಸ್ನಾನ ಸ್ಮರಣೀಯವೆನಿಸುತ್ತಾ. ಇಲ್ಲಿ ಹರಿಯುವ ನೀರಿನಲ್ಲಿ ಅದೇನೋ ವಿಶೇಷ ಶಕ್ತಿ ಇದ್ದು ವೈಜ್ಞಾನಿಕ ಸಂಶೋಧನೆ ನಡೆಯುತ್ತಿದೆ. ಮಣಿಪಾಲದ ಆಧುನಿಕತೆಯ ಹೊರತಾಗಿಯೂ ಇಲ್ಲಿನ ಜನ ಕೃಷ್ಣಾಂಗರಕ ಪುಣ್ಯ ಸ್ಥಾನದಂತಹ ಧಾರ್ಮಿಕ ಆಚರಣೆಯಲ್ಲಿ ನಂಬಿಕೆ ಇರಿಸಿರುವುದು ಗಮನಾರ್ಹ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 10/7 ಉಡುಪಿ.